ವಿದೇಶದಲ್ಲಿರುವ ಅನಿವಾಸಿ ಭಾರತೀಯರ ಹಾಗೂ ಭಾರತೀಯ ಮೂಲದ ಪ್ರಜೆಗಳ ಹಿತರಕ್ಷಣೆಗಾಗಿ ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಕರ್ನಾಟಕ ಎನ್ಆರ್ಐ ಫೋರಂ ಅಸ್ತಿತ್ವಕ್ಕೆ ಬಂದಿತ್ತು. ಸಮಿತಿಯ ಕಾರ್ಯಚಟುವಟಿಕೆಗಳ ಮೇಲುಸ್ತುವಾರಿ ಉಪಾಧ್ಯಕ್ಷರ ನೇಮಕಾತಿ ಆಡಳಿತಾರೂಢ ಸರ್ಕಾರದಲ್ಲಿ ನಡೆಯುತ್ತದೆ. ಆದರೆ ಇದೀಗ ಸಮ್ಮಿಶ್ರ ಸರ್ಕಾರ ಬಂದಾಗಿನಿಂದ ಒಂದು ವಿಚಿತ್ರವಾದ ವಿಳಂಬ ಸೂತ್ರಕ್ಕೆ ಬಲಿಯಾಗಿದೆ ಎಂದು ಅನಿವಾಸಿ ಭಾರತೀಯ ಸಮಿತಿಯ ಬಹರೈನ್ನ ಅಧ್ಯಕ್ಷರಾದ ಲೀಲಾಧರ್ ಬೈಕಂಪಾಡಿ ಆರೋಪಿಸಿದ್ದಾರೆ. ಎನ್ಆರ್ಐ ಫೋರಂನ ಉಪಾಧ್ಯಕ್ಷರ ನೇಮಕಾತಿಯ ವಿಳಂಬಕ್ಕೆ ವಿಶೇಷವಾದ ಸಭೆಯೊಂದನ್ನು ಕರೆಯಲಾಗಿತ್ತು. ಇದೇ ವೇಳೆ ಬಹರೇನ್ನ ಅನಿವಾಸಿ ಭಾರತೀಯ ಸಮಿತಿಯ ಅಧ್ಯಕ್ಷರಾದ ಲೀಲಾಧರ್ ಬೈಕಂಪಾಡಿ ಅವರು ಮಾತನಾಡಿ, ರಾಜ್ಯದಲ್ಲಿ ಜಂಟಿಯಾಗಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ನಡುವಿನ ಅಧಿಕಾರ ಹಂಚಿಕೆಯಲ್ಲಿನ ಗೊಂದಲ ಅಥವಾ ಬೇಡಿಕೆ ಸಂಬಂಧಿತ ಭಿನ್ನಾಭಿಪ್ರಾಯಗಳೇ ಈ ಉಪಾಧ್ಯಕ್ಷರ ನೇಮಕಾತಿಯ ಕಾರ್ಯಕ್ಕೆ ದೀರ್ಘಕಾಲೀನ ತಡೆಯನ್ನ ತಂದೊಡ್ಡಿದೆ. ಇದೊಂದು ತೀರಾ ಅಹಿತಕರ ವಿದ್ಯಮಾನವಾಗಿದ್ದು, ಇದು ಅನೇಕ ರೀತಿಯಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಂತಿರುವ ಸಮಸ್ತ ಅನಿವಾಸಿ ಭಾರತೀಯರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಮತ್ತು ಅವರ ಹಿತರಕ್ಷಣೆಯನ್ನ ಕಡೆಗಣಿಸುವ ರಾಜ್ಯ ಸರ್ಕಾರದ ನಿಷ್ಕರುಣೀಯ ನಡೆಯಾಗಿದೆ ಎಂದರು. ಅಂದಾಜು ಲೆಕ್ಕಾಚಾರದ ಪ್ರಕಾರ ಸುಮಾರು 40,000ದಷ್ಟು ಅನಿವಾಸಿ ಕನ್ನಡಿಗರು ಉದ್ಯೋಗ ಉದ್ಯಮದ ನಿಮಿತ್ತ ಬಹರೈನ್ನಲ್ಲಿ ನೆಲೆಸಿದ್ದು, ಅವರಲ್ಲಿ ಅನೇಕರು 16 ವಿವಿಧ ಕನ್ನಡಪರ ಸಂಘಟನೆಗಳಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿಸಿಕೊಂಡಿದ್ದಾರೆ. ಉಳಿದವರೆಲ್ಲ ಅನಿವಾರ್ಯ ಕಾರಣಗಳಿಗಾಗಿ ಅಥವಾ ಇತರ ಅನಾನುಕೂಲತೆಗಳಿಂದಾಗಿ ಅನಿವಾಸಿ ಸಮಾಜದ ಮುಖ್ಯ ವಾಹಿನಿಯಿಂದ ಹೊರಗುಳಿದಿದ್ದಾರೆ. ರಾಜ್ಯದ ಎನ್ಆರ್ಐ ಫೋರಂ ನೋಂದಾವಣೆಯನ್ನ ಪಡೆದು ಅದರ ನಿರ್ದೇಶನದಂತೆ ಕಳೆದ ವರ್ಷದಿಂದ ತನ್ನ ಸೇವಾ ಕಾರ್ಯಗಳನ್ನು ಆರಂಭಿಸಿರುವ ಬಹರೇನ್ ಅನಿವಾಸಿ ಭಾರತೀಯ ಸಮಿತಿಯು ಇಲ್ಲಿನ ಸಮಸ್ತ ಅನಿವಾಸಿ ಕನ್ನಡಿಗರನ್ನ ಸಂಪರ್ಕಿಸಿ ಅವರೆಲ್ಲರನ್ನ ಸ್ಥಳೀಯ ಸಮಿತಿಯೊಂದಿಗೆ ಜೋಡಿಸುವ ಮಹತ್ವದ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದು, ಆ ನಿಟ್ಟಿನಲ್ಲಿ ಯಶಸ್ವಿ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡುತ್ತಿದೆ ಎಂದರು. ಸಮ್ಮಿಶ್ರ ಸರ್ಕಾರದ ಕಾರಣಗಳೇನೇ ಇದ್ರೂ ಕೂಡ ಅನಿವಾಸಿ ಕನ್ನಡಿಗರ ಅಹವಾಲುಗಳಿಗೆ ಬೇಕು ಬೇಡಗಳಿಗೆ ಸ್ಪಂದಿಸಲಿರುವ ಸರ್ಕಾರದ ಈ ಒಂದೇ ಒಂದು ಇಲಾಖೆಯ ಚಾಲಕ ಶಕ್ತಿಯಾಗಿರುವ ಉಪಾಧ್ಯಕ್ಷರನ್ನೇ 8 ತಿಂಗಳುಗಳಿಂದ ನೇಮಕಗೊಳಿಸದಿರುವುದು ಅನಿವಾಸಿ ಕನ್ನಡಿಗರಿಗೆ ಈ ಸರ್ಕಾರವು ಮಾಡಿದ ಮಹಾ ಅನ್ಯಾಯವಾಗಿದೆ. ತಮ್ಮ ರಾಜಕೀಯ ಅಧಿಕಾರದ ಹಗ್ಗಜಗ್ಗಾಟವನ್ನ ಬದಿಗಿಟ್ಟು ಅನಿವಾಸಿ ಕನ್ನಡಿಗರನ್ನ ಈ ರೀತಿಯಾಗಿ ಅಗೌರವಿಸುವುದನ್ನ ಮತ್ತು ನಿರ್ಲಕ್ಷಿಸುವುದನ್ನ ರಾಜ್ಯ ಸರ್ಕಾರವು ಈ ಕೂಡಲೇ ನಿಲ್ಲಿಸಿ ರಾಜ್ಯ ಎನ್ಆರ್ಐ ಸಮಿತಿಗೆ ಯೋಗ್ಯ ಉಪಾಧ್ಯಕ್ಷರನ್ನ ಸಹಮತದ ಮೂಲಕ ತಕ್ಷಣ ನೇಮಿಸಿ ಸಮಿತಿಯನ್ನ ಮತ್ತೆ ಎಂದಿಗಿಂತ ಹೆಚ್ಚು ಕ್ರಿಯಾಶೀಲಗೊಳಿಸುವಂತೆ ಸಮಸ್ತ ಅನಿವಾಸಿ ಭಾರತೀಯರ ಸಮುದಾಯದ ಪರವಾಗಿ ಅತ್ಯಂತ ವಿಶ್ವಾಸದೊಂದಿಗೆ ವಿನಯಪೂರ್ವಕವಾಗಿ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಬಹರೇನ್.